ಬದಲಾಗಿ 50ನೇ ದಿನಕ್ಕೆ ಕಾಲಿಟ್ಟಿದೆ ಅನ್ನುವಂಥದ್ದು ಇದೊಂದು ದಾಖಲೆಯನ್ನು ನಿರ್ಮಿಸಿದೆ ಅಂತ ಹೇಳೋದಕ್ಕೆ ಮತ್ತಷ್ಟು ಹೆಮ್ಮೆಯಾಗ್ತಿದೆ. ಇದೇ ರೀತಿ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳ್ತಾ ಇದೀಗ ತಂಡದವರು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಾನು ಮಯೂರ್ ಅಂಬೇಕಲ್ಲು, ಇದರ ನಿರ್ದೇಶಕ ಹಾಗೆ ಸಂಗೀತ ನಿರ್ದೇಶಕ. ತೇಜಸ್ ಕಿರಣ್ ಇದರ ನಾಯಕ ನಟ ಹಾಗೂ ನಿರ್ದೇಶಕ. ಆರೋಹಿ ನಯನ ಅವರಿದ್ದಾರೆ, ನಾಯಕಿಯಾಗಿ ಅಭಿನಯಿಸಿದ್ದಾರೆ. ಸ್ಯಾಂಡಿಯಾಗಿ ನಮ್ಮ ಸಂದೀಪ್ ರಾಜಗೋಪಾಲ್ ಅವರಿದ್ದಾರೆ. ನಾವು ಅಂದ್ಕೊಂಡೇ ಇರಲಿಲ್ಲ, ಮೊನ್ನೆ 25ನೇ ದಿನ ಬಂದಾಗಲೂ ಸೇಮ್ ಇದನ್ನೇ ಹೇಳಿದ್ವಿ. 25 ದಿನ ಹೋಗುತ್ತೆ ಅಂತಲೇ ನಾವು ಅಂದ್ಕೊಂಡಿರಲಿಲ್ಲ. ಅಂದರೆ ಅದರಲ್ಲೂ ದಕ್ಷಿಣ ಕನ್ನಡ ಸುಳ್ಯ ಪುತ್ತೂರು ಅಂತ ಈ ಪ್ಲೇಸಲ್ಲಿ ಸಿನಿಮಾಗಳು ಕಮ್ಮಿ ನೋಡ್ತಾರೆ, ಅದರಲ್ಲೂ ಕನ್ನಡ ಸಿನಿಮಾ ತುಂಬ ಕಮ್ಮಿ ನೋಡ್ತಾರೆ ಅನ್ನೋ ಒಂದು ಮಾತಿದೆ. ಸೊ ಅಂಥ ಒಂದು ಟೈಮಲ್ಲಿ 25 ದಿನದವರೆಗೂ ಬರ್ತೀವಿ ಅಂತ ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಅದನ್ನೆಲ್ಲ ನೀವೆಲ್ಲರೂ ಸೇರಿ ಸುಳ್ಳು ಮಾಡಿದ್ರಿ. ಅದಾದಮೇಲೆ 50 ದಿನ ಅಂತೂ ನಾವು ಕನಸು ಕಂಡಿರಲಿಲ್ಲ ಯಾವತ್ತು. ಅಂದರೆ ಭಾವತೀರಾಯನ ಒಂದು 50 ದಿನ ಒಂದು ಸೆಲೆಬ್ರೇಷನ್ ಮಾಡ್ಬೋದು, ಈ ಥರ ಒಂದು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಒಂದು ಸೆಲೆಬ್ರೇಷನ್ ಮಾಡ್ಬೋದು ಅಂತ ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಅದನ್ನು ನೀವೆಲ್ಲರೂ ಇವತ್ತು ನಿಜ ಮಾಡಿದ್ದೀರಾ. ಫಸ್ಟ್ ಆಫ್ ಆಲ್ ನಮ್ಮ ಇಡೀ ತಂಡದ ಪರವಾಗಿ ನಿಮ್ಮೆಲ್ಲರಿಗೂ, ನಮ್ಮನ್ನು ಇಲ್ಲಿವರೆಗೂ ಕೈ ಹಿಡಿದು ನಡೆಸ್ಕೊಂಡು ಬಂದಿದ್ದಕ್ಕೆ ಎಲ್ರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹೆಚ್ಚೇನು ಹೇಳೋದಿಲ್ಲ, ಸಿನಿಮಾ ನೀವೇ ನೋಡಿದ್ದೀರಾ. ನಮ್ಮ ಒಂದು ಲಿಮಿಟೇಷನ್ಸಲ್ಲಿ, ನಮ್ಮ ಒಂದು ಲಿಮಿಟೆಡ್ ರಿಸೋರ್ಸಸ್ಸಲ್ಲಿ ಏನು ಬೆಸ್ಟ್ ಔಟ್ಪುಟ್ ತೆಗಿಬೋದು ಅದನ್ನು ಟ್ರೈ ಮಾಡಿ ಟೋಟಲ್ ಒಂದು 20 ದಿನ ಶೂಟ್ ಮಾಡಿದ್ವಿ. ಅದನ್ನು ನಾವು ನಿಮ್ಮ ಮುಂದೆ ಇವತ್ತು ಪ್ರೆಸೆಂಟ್ ಮಾಡಿದ್ದೀವಿ. ಎಲ್ರಿಗೂ ನಿಮ್ಮ ಸಿನಿಮಾ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಡೀ ತಂಡದವರು. ಹಾಗೆ ಇನ್ನು ಮುಂದೇನೂ ಇದು ನಮ್ಮ ಹೊಸ ಪ್ರಯತ್ನ, ಮೊದಲ ಪ್ರಯತ್ನ. ಮುಂದೆ ಇನ್ನೂ ಸಾವಿರಾರು ಪ್ರಾಜೆಕ್ಟ್ಸ್ನ ಇದೇ ರೀತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಆರೋಹ ಫಿಲ್ಮ್ಸ್ ಪ್ರೊಡಕ್ಷನ್ ಕಡೆಯಿಂದ. ನಿಮ್ಮೆಲ್ಲರ ಸಪೋರ್ಟ್, ಬೆಂಬಲ ಇದೇ ಥರ ನಾವು ಯಾವತ್ತೂ ಇರಬೇಕು ಅಂತ ಆಶಿಸ್ತೇವೆ. ಹಾಗೆ ಇವಾಗ ತೇಜಸ್ ಕಿರಣ್ ಅವರು ಮಾತಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಪುತ್ತೂರು, ನಮ್ಮನ್ನ ಇಲ್ಲಿವರೆಗೂ ಕರ್ಕೊಬಂದಿದ್ದೀರಾ. ನಾನು ಅದೇ ಹೇಳ್ತಿದ್ದೆ, ಬೆಂಗಳೂರಲ್ಲಿ ಸ್ವಲ್ಪ ಒಳ್ಳೆ ರೆಸ್ಪಾನ್ಸ್ ಬರ್ತಿದ್ದಾಗೆ ಬೆಂಗಳೂರಲ್ಲಿ 25 ದಿನ ಹೋಗುತ್ತೋ ಇಲ್ವೋ, ಅಟ್ಲೀಸ್ಟ್ ಪುತ್ತೂರಲ್ಲಿ ನಾವು ಹೇಗಾದ್ರು ಪ್ರಯತ್ನ ಮಾಡೋಣ, ಅಲ್ಲಿನ ಜನಕ್ಕೆ ಇದು ಇಷ್ಟ ಆಗ್ತಿದೆ, ಇಲ್ಲಿನ ರೆಸ್ಪಾನ್ಸು ಕೇಳ್ತಿದ್ವಿ. ಸೊ ಅಟ್ಲೀಸ್ಟ್ ಪುತ್ತೂರಲ್ಲಿ 25 ದಿನ ಹೋಗುತ್ತಾ ಅಂತೆಲ್ಲ, ಸರಿ ಬಿಡು ಇದೆಲ್ಲ ಆಸೆ ಆಗಿ ಉಳ್ಕೊಂಬಿಡುತ್ತೆ, ಕಷ್ಟ ಅಷ್ಟೆಲ್ಲ ಹೋಗೋದು, ಹೊಸಬ್ರು ಸಿನಿಮಾ ನಮ್ಮದು, ಹಾಗೆಲ್ಲ ಹೋಗಲ್ಲ ಅಂತೆಲ್ಲ ಅಂದ್ಕೊಂಡು ಮಾತಾಡ್ತಿದ್ವಿ. ಬಟ್ ಕಟ್ಟಾದರೆ ಇವತ್ತು 50ನೇ ದಿನದಲ್ಲಿ ನಾವು ನಿಂತ್ಕೊಂಡಿದ್ದೀವಿ. ಇದೆಲ್ಲ ನಿಮ್ಮಿಂದ ಮಾತ್ರ ಸಾಧ್ಯ. ಇಲ್ಲಿ ನೀವು ಏನು ಮಾತಾಡ್ಕೊಂಡಿದ್ರಿ, ಇಲ್ಲಿ ಸಿನಿಮಾ ಇಷ್ಟಪಟ್ಟು ಬೇರೆ ಬೇರೆ ಜನಕ್ಕೆ ಹೇಳ್ತಾ ಹೋಗ್ತಿದ್ದಾಗ ಅದು ಮಲ್ಟಿಪ್ಲೈ ಆಗಿ ನೀವೆಲ್ಲರೂ ಬಂದಿದ್ದು ತುಂಬ ಖುಷಿ ಇದೆ. ಸೊ ನಮ್ಮಂಥ ಹೊಸಬ್ರು ಸಿನಿಮಾಗೆ ನಿಮ್ಮಂಥವ್ರು ಮಾತ್ರನೇ ಇದನ್ನು ಸಪೋರ್ಟ್ ಮಾಡೋಕ್ಕೆ ಸಾಧ್ಯ. ಇವತ್ತು 50ನೇ ದಿನಕ್ಕೆ ತಂದು ನಮ್ಮನ್ನ ನಿಲ್ಲಿಸಿದ್ದೀರಾ, ಇದು ನಿಜವಾಗ್ಲೂ ಖುಷಿ ಇದೆ. ಆ್ಯಂಡ್ ಬೆಂಗಳೂರಲ್ಲೂ ಕೂಡ ಒಳ್ಳೆ ಟಾಕ್ಸ್ ಸೃಷ್ಟಿಯಾಗಿದೆ. ಪುತ್ತೂರಲ್ಲಿ ಆ್ಯಕ್ಚುಲಿ ತುಂಬ ಜನ ಫಿಲ್ಮ್ ಮೇಕರ್ ಜೊತೆ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಅದೇ ಹೇಳ್ತಿದ್ರು, ಪುತ್ತೂರಲ್ಲಿ ಸ್ವಲ್ಪ ಕಷ್ಟ ಹೋಗೋದು ಅಂತ. ಬಟ್ ಮಯೂರ್ ಹೇಳಿದಾಗೆ ಸುಳ್ಳು ಮಾಡಿದ್ದೀರಾ, ನಾವು ಅಂದ್ಕೊಂಡಿದ್ದಾಗೂ ಅದನ್ನು ಸುಳ್ಳು ಮಾಡಿದ್ದೀರಾ. ಸೊ ಖಂಡಿತವಾಗ್ಲೂ ನಿಮ್ಮ ಪ್ರೋತ್ಸಾಹ ಖಂಡಿತವಾಗ್ಲೂ ನಮ್ಮ ಮೇಲೆ ತುಂಬ ಪರಿಣಾಮ ಬೀಳುತ್ತೆ. ಖಂಡಿತವಾಗ್ಲೂ ಇನ್ನಷ್ಟು ಒಳ್ಳೆ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡು ಮುಂದೆ ಇನ್ನೂ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ನಿಮ್ಮ ಮುಂದೆ ತರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್, ಬಿಕಾಸ್ ನಿಮ್ಮ ಸಮಯನ ನಮ್ಮ ಸಿನಿಮಾಗೆ ಕೊಟ್ಟಿದ್ದಕ್ಕೆ. ನಾವು ಬಿಗಿನಿಂಗಿಂದ ರಿಲೀಸ್ ಆಗಿದ್ದ ಟೈಮಿಂದ ಹೇಳ್ಕೊಂಡು ಬರ್ತಿದ್ವಿ, ಅಂದರೆ ನೀವು ಸ್ಪ್ರೆಡ್ ಮಾಡಿ ಅಂತ. ಪುತ್ತೂರಲ್ಲಿ ಇವತ್ತು ನಾವು 50ನೇ ದಿನ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂದರೆ ಡೆಫಿನೆಟ್ಲಿ ಇದು ಈಸಿ ಇಲ್ಲ, ಅದು ನಿಮ್ಮಿಂದ ಮಾತ್ರ ಸಾಧ್ಯ. ನಮಗೆ ಈ ದಿನಾನ ಎಕ್ಸ್ಪೀರಿಯನ್ಸ್ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ಇಷ್ಟ ಆಯಿತಾ? ಥ್ಯಾಂಕ್ ಯು ಸೋ ಮಚ್, ಬಿಕಾಸ್ ನಿಮ್ಮಂಥವ್ರಿಂದನೇ ಹೊಸಬ್ರು ಸಿನಿಮಾ ಆ್ಯಂಡ್ ಅವ್ರ ಟ್ಯಾಲೆಂಟ್ ಆಗಲಿ, ಅವ್ರ ಪ್ಯಾಷನ್ ಆಗಲಿ, ಸಿನಿಮಾ ಬಗ್ಗೆ ಏನಿದೆ ಅನ್ನೋದು ಹೊರಗೆ ಬರೋದು. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸ್ಯಾಂಡಿ ಪಾತ್ರ ಎಲ್ಲರಿಗೂ ಇಷ್ಟ ಆಯಿತಾ? ಥ್ಯಾಂಕ್ ಯು. ಸಿನಿಮಾ ಎಲ್ಲರಿಗೂ ಇಷ್ಟ ಆಗಿದೆ ಅಲ್ವಾ? ಸೊ ಹೊಸಬರ ಒಂದು ಪ್ರಯತ್ನ, ದಯವಿಟ್ಟು ಹೊಸಬರಿಗೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಇನ್ನೂ ನೀವೆಷ್ಟು ಸಪೋರ್ಟ್ ಮಾಡ್ತೀರಾ ಅದೇ ರೀತಿ ಒಳ್ಳೊಳ್ಳೆ ಸಿನಿಮಾಗಳು ಕೊಡೋದಕ್ಕೆ ಒಂದು ಅವಕಾಶ ಆಗುತ್ತೆ. ಮೊದಲನೇದಾಗಿ ಪುತ್ತೂರಲ್ಲಿ 50 ದಿವಸ ಓಡುತ್ತೆ ಅನ್ನೋದು, ನಮಗೆ ಓಡಿದೆ ಅನ್ನೋದೇ ಭಾರಿ ಖುಷಿ ಆಗ್ತಿದೆ. ಸೊ ನಿಮ್ಗೆಲ್ಲರಿಗೂ ಸಿಕ್ಕಾಪಟ್ಟೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ಲರ ಸಪೋರ್ಟ್ಗೂ. ಇವಾಗ ಅದೇ ಇಲ್ಲಿವರೆಗೂ ಬರೋಕ್ಕೆ ಒಂಥರ ಮೇಜರ್ ರೀಸನ್ ಅಂತಲೇ ಹೇಳ್ಬೋದು. ಶೈಲೇಶ್ ಅಂಬೇಕಲ್ ಅವರು ಇದರ ನಿರ್ಮಾಪಕರು, ನನ್ನ ತಂದೆಯವರು. ಹಾಗೆ ನನ್ನ ತಂದೆ
ಶೈಲೇಶ್ ಅಂಬೇಕಲ್ ಅವರು ಹಾಗೆ ಲಕ್ಷ್ಮಣ್ ಬಿ.ಕೆ. ತೇಜಸ್ ಅವ್ರ ತಂದೆ ಇಬ್ಬರು ಜಂಟಿಯಾಗಿ ನಿರ್ಮಾಣ ಮಾಡಿರುವಂಥ ಸಿನಿಮಾ. ಅಲ್ಲಿ ಬ್ಯಾಂಗ್ಳೂರಲ್ಲಿ ಅವರು ಹೇಗೆ ಕಷ್ಟಪಟ್ಟು ಹೆಗಲ ಮೇಲೆ ಹೊತ್ಕೊಂಡು ತೊಗೊಂಡೋದ್ರೋ ಇಲ್ಲಿವರೆಗೂ ತರಕ್ಕೆ ಮೇಜರ್ ರೀಸನ್ನು. ಸೊ ಅಪ್ಪಗೆ ಸುಮಾರು ಜನ ಬೈಕೊಂಡು ಸಿನಿಮಾಗೆ ಬಂದಿದ್ದಿದೆಯಂತೆ. ಸಿನಿಮಾದಿಂದ ಹೋಗಬೇಕಾದ್ರೆ ಎಲ್ಲ ಪರವಾಗಿಲ್ಲ ಮರೆ ಕರೆದಿದ್ದು ಒಳ್ಳೇದಾಯಿತು ಅಂತ ಹೇಳ್ಕೊಂಡು ಹೋಗಿ ತುಂಬ ಹೇಳ್ತಾ ಇರ್ತಾರೆ ಅಪ್ಪನ ಫ್ರೆಂಡ್ಸ್ ಎಲ್ಲ. ಇಷ್ಟು ಫೋನ್ ಮಾಡ್ತಿದ್ದಾನಲ್ಲ ಇದೇನು ನೋಡೇ ಬಿಡೋಣ ಅಂತ ಬಂದವರು, ಸಿಟ್ಟಲ್ಲಿ ಬಂದವರು ಖುಷಿಯಲ್ಲಿ ಹೋಗಿದ್ದಾರೆ ಅಂತ ಕೇಳ್ಪಟ್ಟೆ. ಸೊ ಹಾಗಾಗಿ ಅದೆಲ್ಲ ತುಂಬ ಒಂದು ಖುಷಿ ಕೊಡುವಂಥ ವಿಚಾರ. ಮುಂದೆ ಅವರು ಒಂದು ಸಮಯ ಮುಂದೆ ಇಲ್ಲಿ ಬೇರೆ ಫಿಲ್ಮ್ ನಡೀಲಿಕ್ಕಿದೆ, ತಕ್ಷಣ ಒಂದು 2-3 ನಿಮಿಷದಲ್ಲಿ ಮುಗಿಸ್ತೀವಿ. ವಿಶೇಷವಾಗಿ 50ರ ಸಂಭ್ರಮವನ್ನು ಆಚರಣೆ ಮಾಡೋದಕ್ಕೆ ನಮಗೆ ಅಕ್ಷಯ್ ಕೇಸಿ ಅವರು ದಯವಿಟ್ಟು ನಮ್ಮ ಜೊತೆ ಬರಬೇಕು. ಯಾಕಂದರೆ ಅದೇ ರೀತಿ ನಮಗೆ ಉದ್ಘಾಟನೆ ಮಾಡೋದರ ಮೂಲಕ 25 ಮತ್ತು 50ರ ಜೊತೆ ನಮ್ಮ ಇರುತ್ತ ವಸಂತ ಲಕ್ಷ್ಮಿ ಅವರು ತಾವು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡಿಕೊಳ್ತೇವೆ. ಎಲ್ರಿಗೂ ನಮಸ್ಕಾರ. ನನಗೂ ಥಿಯೇಟ್ರಿಗೆ ಬಂದು ಈ ಮೂವಿ ನೋಡ್ಲಿಕ್ಕೆ 50 ದಿನ ಹಿಡಿತು. ಭಾರಿ ಖುಷಿ ಕೊಟ್ಟಿದೆ. ಒಂದು 50th ಡೇ ಸೆಲೆಬ್ರೇಷನಿಗೆ ನಿಮ್ಮ ಜೊತೆ ನಾನು ಮೂವಿಯನ್ನು ನೋಡಿದೆ. ಮೂವಿಗೂ ಮುನ್ನ ಸುಮಾರಷ್ಟು ಜನ ನನಗೆ ಅವರವರ ಅಭಿಪ್ರಾಯ ತಿಳಿಸಿದರು, ಆದರೆ ಒಬ್ಬರ ಅಭಿಪ್ರಾಯ ಕೂಡ ನಾನು ಕಿವಿಗೆ ಹಾಕ್ಕೊಳ್ಳಿಲ್ಲ. ಯಾಕೆಂತ ಹೇಳಿದರೆ ನನಗೆ ಫಸ್ಟ್ ಹ್ಯಾಂಡ್ ಬಂದು ಮೂವಿ ನೋಡಬೇಕಿತ್ತು. ಇದೇ ಥರ ಮಯೂರ್ ಮೊದಲೊಂದು ಮೂವಿ ಮಾಡಿದ್ದ ಶಾಕಾಹಾರಿ ಅಂತೇಳಿ, ಅದರಲ್ಲಿ ಮ್ಯೂಸಿಕ್ ಪ್ರೊಡ್ಯೂಸರ್ ಆಗಿ. ನನಗೆ ಗೊತ್ತಿರಲಿಲ್ಲ. ನಾನು ಆ ಮೂವಿಯನ್ನು ಹಾಗೆ ಆನ್ಲೈನ್ ನೋಡಿ ಲಾಸ್ಟ್ ಕ್ರೆಡಿಟಲ್ಲಿ ಮಯೂರ್ ಅಂತ ಬಂದಾಗಲೇ ನನಗೆ ಗೊತ್ತಿತ್ತು, ಅವನಿಗೆ ನಾನು ತಿಳಿಸಿದ್ದೆ ಅದ್ರ ಬಗ್ಗೆ. ಅದೇ ರೀತಿ ಅದೇ ಎಕ್ಸ್ಪೆಕ್ಟೇಷನಲ್ಲಿ ಇವತ್ತು ಬಂದಿದ್ದೆ. ನಾನೊಂದು ಆ್ಯಕ್ಚುಲಿ ಒಂದಿಷ್ಟು ನಿನಗೆ ಮೆಸೇಜ್ ಬರೆದಿಟ್ಟಿದ್ದೇನೆ, ಅದನ್ನು ಕಳ್ಸಕ್ಕಿದ್ದೀನಿ. ಭಾಳ ಖುಷಿ ಕೊಟ್ಟಿದೆ ಇವತ್ತು. ಐ ಆಮ್ ವೆರಿ ಪ್ರೌಡ್ ಆಫ್ ಹಿಮ್. ಹಾಗೆ ನಿಮ್ಮ ಇಡೀ ತಂಡಕ್ಕೆ ನಾನು ಪರ್ಸ್ನಲಿ ಹಾಗೂ ಎಲ್ಲರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಎಲ್ರಿಗಿಂತ ಮುಖ್ಯವಾಗಿ ಇವತ್ತು ಈ 50ನೇ ದಿನ ನಡಿಬೇಕು ಅಂತಿದ್ರೆ ನಮ್ಮ ಸುಳ್ಯ, ಪುತ್ತೂರು ಸುತ್ತಮುತ್ತ ಯಾರೆಲ್ಲ ಇವ್ರಂಗೆ ಗೊತ್ತು, ಇವರ ಶ್ರಮ ಎಷ್ಟಿದೆ ಅಂತೇಳಿ ನಾವೆಲ್ಲ ತಿಳ್ಕೊಳ್ಬೇಕಾಗಿದೆ. ಇವ್ರು ಇರ್ತಾ ಇರಲಿಲ್ಲ ಅಂತ ಹೇಳಿದರೆ ಪ್ರಾಬ್ಲಿ ಇವತ್ತು 50 ದಿನ ನಡೀತಾ ಇರಲಿಕ್ಕಿಲ್ಲ. ಒಂದು ಮೂವಿ ಮಾಡೋದು ಸಣ್ಣ ವಿಷಯ ಅಲ್ಲ, ಭಾರಿ ದೊಡ್ಡ ವಿಷಯ. ನಾನೊಂದು 2-3 ಮೂವಿ ನನ್ನ ಕಸಿನ್ಸ್ ಮಾಡಿದ್ದನ್ನು ನಾನು ನೋಡಿದ್ದೇನೆ ಭಾಳ ಹತ್ತಿರದಿಂದ. ಸುಳ್ಯದಲ್ಲೂ ಶೂಟ್ ಆಗಿತ್ತು. ಆದರೆ ಈ ಮೂವಿ ಒಂದು 1 CR 1 ಕೋಟಿ ಒಳಗಿನ ಬಜೆಟ್ ಅಷ್ಟು ಸುಲಭವಾದಂಥ ವಿಷಯ ಅಲ್ಲ. ಅಷ್ಟು ಬ್ಯೂಟಿಫುಲ್ ಆಗಿ, ಅಷ್ಟು ಒಳ್ಳೆ ಮೆಸೇಜ್ ಇಟ್ಕೊಂಡು, ಸಿನಿಮ್ಯಾಟೋಗ್ರಫಿ ಇರ್ಬೋದು, ಕತೆ ಇರ್ಬೋದು, ಆ್ಯಕ್ಟಿಂಗ್ ಇರ್ಬೋದು. ಇವರು ಆಗಾಗ ಹೇಳ್ತಾ ಇದ್ರು ಹೊಸೊಬ್ರು ಅಂತ. ಎಲ್ಲಿ ಕೂಡ ಹೊಸೊಬ್ರು ಅಂತ ಅನಿಸ್ತಾ ಇರಲಿಲ್ಲ. ಫುಲ್ ಸೀಸನ್ಡ್ ಆಗಿ ಎಷ್ಟೋ ದಿನಗಳಿಂದ ನಮ್ಮ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇದ್ದವರಾಗಿದ್ದಾರೆ. ಸೊ ಇದು ಇಲ್ಲಿಗೆ ನಿಲ್ಲಬಾರ್ದು. ನಾವೆಲ್ಲರೂ ಇನ್ನಷ್ಟು ನಿಮ್ಮಿಂದ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇದು ಮುಂದುವರಿತಾ ಇರಬೇಕು. ನೆಕ್ಸ್ಟ್ ಯಾವ ಸಿನಿಮಾ ಮಾಡ್ತೀರಾ ಅದು ಚಿಕ್ಕ ಬಜೆಟ್ ಅಲ್ಲ, ಇನ್ನಷ್ಟು ಈ ಮೂವಿ ನೋಡಿದ ಮೇಲೆ ನಿಮಗೆ ಒಳ್ಳೊಳ್ಳೆ ಪ್ರೊಡ್ಯೂಸರ್ಸ್ ಬಂದು ದೊಡ್ಡ ಬಜೆಟ್ ಮೂವಿ ಮಾಡಿ, ಹೇಗೆ ಕಾಂತಾರ ಬಂತು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಭಾಗದಿಂದ, ಅದೇ ರೀತಿಯಲ್ಲಿ ಮಯೂರ್ ಹಾಗೂ ಉಳಿದವರೆಲ್ಲರೂ ಅವರವರ ಹೆಸರು ಮೇಲೆ ಬೆಳಿಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಅದೇ ರೀತಿ ಇವತ್ತು ತುಂಬ ಅಂದರೆ ತುಂಬ ಪ್ರೌಡ್ ಆಗಿದೆ. ನಮ್ಮ ಸುಳ್ಯದ ಹುಡುಗ
ಈ ಲೆವೆಲಿಗೆ ಬೆಳೀತಾ ಇದ್ದಾನೆ ಅಂತ ಹೇಳಿದರೆ ಇದು ಖಂಡಿತ ನಮ್ಮ ಊರವರೆಲ್ಲರೂ ನಿನಗೆ ಅನ್ಕಂಡೀಷ್ನಲ್ ಆಗಿ ಸಪೋರ್ಟ್ ಮಾಡ್ತಾರೆ. ಯಾರು ಮಾಡದೇ ಇದ್ರು ನಿನ್ನ ತಂದೆ ನಾವೆಲ್ಲರೂ ಒಟ್ಟಿಗಿದ್ದೇವೆ ಅಂತ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಈ ಮೂವಿ ಸಕ್ಸಸ್ಸಿಗೆ ನಾನು ಎಲ್ರಿಗೂ ನಿಮ್ಮ ಇಡೀ ಟೀಮ್ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ನನ್ನನ್ನು ಇವತ್ತು ಒಂದು 50ನೇ ದಿನಕ್ಕೆ ಮೊನ್ನೆ ಒಂದು ಮೆಸೇಜ್ ಹಾಕಿದೆ, ಹೀಗೀಗೆ 50th ಡೇ ಸೆಲೆಬ್ರೇಷನ್ ಇದೆ ಅಂತ. ಒಂದು ಸೆಕೆಂಡ್ ಕೂಡ ಯೋಚಿಸಿದೆ, ನಾನು ಥಮ್ಸ್ ಅಪ್ ಹಾಕಿದೆ, ನಾನು ಬರ್ತೇನೆ ಆ ಮೂವಿಗೆ ಅಂತೇಳಿ. ಮೊನ್ನೆಯಿಂದ ನೋಡ್ತಾ ಇದ್ದೆ ಹೋಗಬೇಕು ಅಂತೇಳಿ. ಸೊ ಹಾಗೆ ಇವತ್ತೊಂದು ನನಗೊಂದು ಅವಕಾಶ ಸಿಕ್ಕಿದೆ ನೋಡಿ, ತುಂಬ ಖುಷಿ ಆಯಿತು. ಇದು ಮುಂದಕ್ಕೆ ಮುಂದುವರಿತಾ ಇರಲಿ. ಹಾಗೆ ತಂದೆ, ತೇಜಸ್ಸಿನ ತಂದೆ ಎಲ್ರಿಗೂ ನಾನು ವಿಶೇಷವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇನೆ ಈ ಮೂವಿ ಸಕ್ಸಸ್ಸಿಗೆ. ಸೊ ಇದು ಮುಂದುವರಿತಾ ಹೋಗಲಿ, ನಿಮ್ಮ ಜೊತೆ ನಾವೆಲ್ಲರೂ ಇದ್ದೇವೆ ಅಂತ ಹೇಳ್ತಾ ನನಗೊಂದು ಅವಕಾಶಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಇನ್ನು ನಮ್ಮ ಉದ್ಘಾಟನೆಯಿಂದ ಇವತ್ತಿನವರೆಗಿದ್ದವರು 2 ಮಾತುಗಳನ್ನ ಆಡಬೇಕು. ಮತ್ತು ಇನ್ನೂ ನಮಗೆ ಬೇರೆ ಆಯ್ಕೆ ಮಾಡುವಂಥ ಇನ್ನು 60-70 ಬರುತ್ತೆ ಅನ್ನೋ ವಿಶ್ವಾಸ ಇಲ್ಲ. ಎಷ್ಟು ದಿವಸ ಓಡ್ತಾ ಅಷ್ಟು ದಿವಸ ಸಹಕಾರವನ್ನು ಕೊಡಿ ಅಂತ ಕೇಳ್ತಾ ವಸಂತಲಕ್ಷ್ಮಿ ಅವರು 2 ಮಾತಾಡಬೇಕು. ಭಾವತೀರಯಾನ ಅದರ ಕೊನೆಯ ಕ್ಷಣವನ್ನು ನಾನು ನೋಡ್ತಾ ಬಂದೆ. ಬರುವಾಗಲೇ ನನ್ನ ಮನಸ್ಸು ತುಂಬ ಏನೋ ಒಂದು ಭಾವನೆಗಳನ್ನು ತುಂಬಿಕೊಂಡಿತ್ತು ಅಂತ ನನಗೆ ಅಲ್ಲಿಂದಲೇ ಅನಿಸ್ತು. ಈ ಒಂದು ಉದ್ಘಾಟನೆ ಮಾಡುವಾಗ ನಾನು ಸರ್ ಕರೆಯುವಾಗ ಇದ್ರ ಬಗ್ಗೆ ನಾನು ಅಷ್ಟು ತಿಳ್ಕೊಳ್ಳಿಲ್ಲ. ಬಟ್ ಸಿನಿಮಾವನ್ನು 2 ಸಲ ನೋಡಿದ್ದೆ. ಬಟ್ ಇವತ್ತು 50ನೇ ದಿವಸದಲ್ಲಿ ನಾನು ಪಾಲ್ಗೊಳ್ತಾ ಇದ್ದೇನೆ. ಈ ಎಲ್ಲ ಮಕ್ಕಳು ಕೂಡ ಸೇರಿಕೊಂಡು ಎಷ್ಟು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಸಿನಿಮಾವನ್ನು ಕಟ್ಟಿದ್ದಾರೆ. ಇದರಲ್ಲಿರುವಂತಹ ಒಂದು ಒಬ್ಬರಿಂದ ಒಬ್ಬರಿಗೆ ಇರುವಂತಹ ಹೊಂದಾಣಿಕೆಗಳು ಅಭಿನಯದಲ್ಲಿರ್ಬೋದು, ಅಥವಾ ಅದನ್ನು ಒಂದು ಹೊರಗೆ ತರಬೇಕಾದ್ರೆ ಎಷ್ಟು ಅದರ ಹಿಂದೆ ಕೆಲಸಗಳಿದೆ, ಅದನ್ನೆಲ್ಲವನ್ನು ಎಷ್ಟು ನಾಜೂಕಾಗಿ ಮಾಡಿದ್ದಾರೆ. ಈ ಒಂದು ಈ ಶ್ರಮದ ಹಿಂದೆ ನಮಗೆ ಗೊತ್ತಿದ್ದಾಗೆ ಶೈಲೇಶ್ ಅಂಬೇಕಲ್ ಅವರು ಅದನ್ನು ಒಂದಷ್ಟು ಜನರಿಗೆ ಮುಟ್ಟಿಸುವಂಥ ಒಂದು ಪ್ರಯತ್ನ. ಈ ಪ್ರಯತ್ನಗಳೆಲ್ಲ ನೋಡ್ತಾ ಇವತ್ತೊಂದು 50ನೇ ದಿವಸದಲ್ಲಿ ನಾನು ನಿಂತಿದ್ದೇನೆ. ತುಂಬ ಖುಷಿ ಆಗ್ತದೆ. ಇಂಥ ಒಂದು ಅವಕಾಶಗಳು ಒಂದಷ್ಟು ಕಲಾವಿದರಿಗೆ ಸಿಗಬೇಕು. ಚಲನಚಿತ್ರ ಮಾಡುವಂತಹ ಒಂದು ಆಸಕ್ತಿ ಇದ್ದರೂ ಕೂಡ ಅದನ್ನು ನೋಡುವಂತಹ ಜನರು ತುಂಬ ಬೇಕು. ಅಂಥ ಒಂದು ವೇದಿಕೆಗಳು ನಮಗೆ ಈಗ ಇಂಥಲ್ಲಿ ಸಿಗ್ತಾ ಇದೆ. ನಿಜವಾಗ್ಲೂ ಇನ್ನಷ್ಟು ಜನ ಎಲ್ಲರೂ ಬರಬೇಕು, ಒಳ್ಳೆಯ ಪ್ರೋತ್ಸಾಹ ಸಿಗಬೇಕು. ಇಂಥ ಒಂದು ಚಲನಚಿತ್ರವನ್ನು ನನಗೆ ಇತ್ತೀಚೆಗೆ ಹೇಳಿದ್ರು ಒಬ್ಬರು ಫ್ರೆಂಡ್, ನಾನು ಥಿಯೇಟ್ರಿಗೆ ಹೋಗದೆ 15 ವರ್ಷ ಆಗಿತ್ತು, ಬಟ್ ಈ ಸಿನಿಮಾವನ್ನು ನೋಡಿದಾಗ ನನಗೆ ಇಂಥ ಸಿನಿಮಾಗಳು ಈಗ ಕೂಡ ಉಂಟಾ ಅಂತ ನನ್ನ ಮನಸ್ಸಲ್ಲಿ ಬಂತು ಅಂತ. ಬಟ್ ಇಂಥ ಒಂದು ಮನಪರಿವರ್ತನೆ ಆದಂತಹ ಸಿನಿಮಾ ಅಂತ ನಾನು ತಿಳ್ಕೊಂಡಿದ್ದೇನೆ. ಇನ್ನೂ ನಾನು ನೆನೆಸ್ಕೊಳ್ತೇನೆ 75 ಆದರೂ ನಾನು ಖಂಡಿತ ಬರ್ತೇನೆ. ಯಾಕೆಂದರೆ ಖುಷಿಯಲ್ಲಿ ಬರ್ತೇನೆ. ನಮ್ಮ ಮಕ್ಕಳು ರಂಗಮನೆಯಲ್ಲಿ ನಾವೆಲ್ಲ ಒಟ್ಟಿಗೆ ಇದ್ದಂಥವ್ರು, ಒಟ್ಟಿಗೆ ಕಲಿತಂಥವ್ರು. ಆದ ಕಾರಣ 75ನೇ ದಿವಸ ಆಗಬೇಕು ಅಂತ ಮನಸ್ಸಲ್ಲಿ ತುಂಬ ಆಸೆ ಇದೆ. ಆಗಲಿ ಅಂತ ಹಾರೈಸ್ತೇನೆ. ಧನ್ಯವಾದಗಳು. ಮತ್ತೊಮ್ಮೆ ಭಾಗವಹಿಸಿರತಕ್ಕಂಥ ಎಲ್ಲರಿಗೆ ಒಂದೇ ಮಾತಿನಲ್ಲಿ ವಂದನಾ ಪಡೆಯನ್ನು ಸಲ್ಲಿಸ್ತೇನೆ. ಮತ್ತು ಯಾರಾದರೂ ನಿಮಗೆ ಅಭಿಪ್ರಾಯಗಳಿದ್ದರೆ ಅದನ್ನು ಹೊರಗಡೆ ಕೊಡಬೇಕು. ಹೊರಗಡೆ ನಿಮ್ಮನ್ನು ಅವ್ರು ಕಾಯ್ತಾರೆ ಅಂತ ವಿನಂತಿ ಮಾಡಿ. ಮೂವಿ ನೋಡಿದ ಮೇಲೆ ಎಲ್ರಿಗೂ ಕಂಗ್ರಾಚುಲೇಟ್ ಮಾಡಬೇಕು ಸರ್. ಸ್ಯಾಂಡಿಗೆ ಒಂದು ಟೊಪ್ಪಿ ಇದೆ. ನಮಸ್ತೆ. ಭಾವತೀರಯಾನ ನಾನು ಇವತ್ತು 2ನೇ ಸಲ ನೋಡ್ತಾ ಇರುವಂಥದ್ದು. ಪ್ರಥಮ ಸಲ ನೋಡಿದಾಗ ನನಗೆ ಅಷ್ಟೇನು ಗೊತ್ತಾಗಲಿಲ್ಲ. ಆದರೆ 2ನೇ ಸಲ ಬಂದಾಗ ಬಹಳ ಅರ್ಥಪೂರ್ಣವಾಗಿ ಈ ಫಿಲ್ಮು ಬಂದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮೂರಿನ ಹುಡುಗ, ನಮಗೆ ಬಹಳ ಹೆಮ್ಮೆ ಇದೆ. ಯಾಕೆಂತ ಹೇಳಿದರೆ ಸುಳ್ಯದವರು ಕೂಡ ಇಂಥ ಒಂದು ಫಿಲ್ಮ್ ಮಾಡ್ಬೋದು ಅಂತ ಹೇಳಿದರೆ ನಮಗೆ ತುಂಬ ಹೆಮ್ಮೆ ಇದೆ. ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲ ಆ್ಯಕ್ಟರ್ಸ್ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಮುಂದಿನ ಅವರ ಜೀವನಕ್ಕೆ ನಾನು ಶುಭ ಹಾರೈಸ್ತಾ ಇದ್ದೇನೆ. ಮುಂದೆ ಒಳ್ಳೆ ಚಿತ್ರಗಳನ್ನು ಕೊಡುವಂತಾಗಲಿ. ಹಾಗೆ ನಾವು ಶೈಲೇಶಣ್ಣನ ಹೆಸರನ್ನು ಇಲ್ಲಿ ಉಲ್ಲೇಖಿಸಲೇಬೇಕು. ಬಹುಶಃ ನಾವೆಲ್ಲ ಬಂದು ನಾನು ಇವತ್ತು 2ನೇ ಸರ್ತಿ ಬಂದು ನೋಡಲಿಕ್ಕೆ ಅವರೇ ಕಾರಣ. ಅಕ್ಷಯ್ ಕೆಸಿ ಅವರ ಜೊತೆನೇ ಪುನಃ ಬಂದು ನೋಡಲಿಕ್ಕೆ ಬೆಳಿಗ್ಗೆ ಫೋನ್ ಮಾಡಿ ಬರಲೇಬೇಕು, ಇವತ್ತು 50ರ ಸಂಭ್ರಮದಲ್ಲಿ ನೀವೆಲ್ಲರೂ ಭಾಗವಹಿಸಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಬಹಳ ಖುಷಿಯಿಂದ ಬಂದಿದ್ದೇವೆ ನಾವು. ನಿಮ್ಮ ಈ ಚಿತ್ರಕ್ಕೆ ಆ ದೇವರು ಯಶಸ್ಸನ್ನು ಕರುಣಿಸಲಿ ಅಂತ ಹೇಳ್ತಾ ನಾನು ಶುಭ ಹಾರೈಸ್ತಾ ಇದ್ದೇನೆ. ಥ್ಯಾಂಕ್ ಯು ಮ್ಯಾಮ್. ಸರ್, ಈ ಫಿಲ್ಮ್ ಈಗ ನೀವು ಎಷ್ಟು ಸಲ ನೋಡಿದ್ದೀರಿ? ಇದು ಮೊದಲನೇ ಸಲ ನೋಡ್ತಾ ಇದ್ದೇನೆ. ಭಾವತೀರಯಾನ ಒಂದು ಕಲಾತ್ಮಕವಾದಂಥ ಒಂದು ವೈಭವೀಕರಣವಿಲ್ಲದ ಪ್ರೇಮ ಮತ್ತು ಪ್ರೀತಿಯನ್ನು ಎತ್ತಿ ತೋರಿಸ್ತಾ ಇದೆ. ನಿಜವಾಗಿ ಒಂದು ಕಲಾತ್ಮಕವಾದ ಚಿತ್ರ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ ಪಡ್ತಾ ಇದ್ದೇನೆ. ಹೊಸ ಯುವಕರ ತಂಡ ಈ ರೀತಿಯ ಒಂದು ಚಿತ್ರ ಮಾಡುತ್ತಿರುವುದು ಭಾಳ ಅಪರೂಪ.
ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದರಲ್ಲಿ ಸಂದೇಶವನ್ನು ಈಗ ಜನರಿಗೆ ಇವರು ಯಾವ ರೀತಿಯಾಗಿ ರವಾನೆ ಮಾಡಿದ್ದಾರೆ? ನಿಜವಾಗಿ ಸಂದೇಶ ಏನಂದರೆ ಪ್ರೀತಿ ಪ್ರೇಮ ಯಾವಾಗಲೂ ನಿಷ್ಕಲ್ಮಶವಾಗಿರಬೇಕು. ನಾವು ಏನೇ ಮಾಡಿದರೂ ಕೂಡ ಪ್ರೀತಿಯಲ್ಲಿ ಮೋಸ ವಂಚನೆ ಯಾವುದು ಕೂಡ ಇರಬಾರ್ದು ಅಂತ ಹೇಳುವಂಥ ಒಂದು ಸಂದೇಶವನ್ನು ಈ ಸಿನಿಮಾದ ಮೂಲಕ ತೋರಿಸ್ತೇನೆ. ಧನ್ಯವಾದ. ಹಾಯ್, ನಮಸ್ತೆ. ನಮಸ್ತೆ. ಕಾಲೇಜಿಂದ ಇಲ್ಲಿಗೆ ಬಂದಿದ್ದೀರಿ ಫಿಲ್ಮ್ ನೋಡಲಿಕ್ಕೆ, ಹೇಗೆ ಅನ್ನಿಸ್ತು? ತುಂಬ ಖುಷಿಯಾಯಿತು. ತುಂಬ ಚೆಂದ ಉಂಟು ಮೂವಿ. ಟೋಟಲ್ ಆಗಿ ಕತೆ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಡೈಲಾಗ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ತುಂಬ ಚೆಂದ ಉಂಟು. ತುಂಬ ಖುಷಿಯಾಯಿತು. ಎಲ್ಲರೂ ಬಂದು ನೋಡಬೇಕಾದಂತಹ ಸಿನಿಮಾ. ಡೈಲಾಗ್ಸ್ ಅಂತೂ ತುಂಬ ಚೆನ್ನಾಗಿದೆ. ತುಂಬ ಖುಷಿ. ಈಗಿನ ಯುವಕರಿಗೆ ಅದರಲ್ಲಿ ಯಾವ ರೀತಿಯಾಗಿ ಸಂದೇಶವನ್ನು ನೀಡಬಹುದು ಅಂತ ನೀವು ಹೇಳ್ತಿದ್ದೀರಿ? ಅಂದರೆ ವಿಶೇಷವಾಗಿ ಇವತ್ತು ಭಾವನೆಗಳು ಮತ್ತು ಪ್ರೀತಿ ಅನ್ನುವಂತಹದ್ದು ಯಾವ ರೀತಿ ವ್ಯಕ್ತ ಆಗ್ತದೆ ಅನ್ನುವಂತಹದ್ದು, ನಮ್ಮ ಡೆಸ್ಟಿನಿ ಅನ್ನುವಂಥದ್ದು ಯಾವ ರೀತಿ ಇರ್ತದೆ ಅನ್ನುವಂತಹದ್ದು ಎಲ್ಲವೂ ಕೂಡ ಬಹಳ ಅದ್ಭುತವಾಗಿ ನಿರ್ಧಾರವಾಗಿರುವಂಥದ್ದು. ಮತ್ತು ಯಾವುದೇ ಚಟಗಳಿಗೆ ಬಲಿಯಾದರೆ ನಮ್ಮ ಮನೆಯಲ್ಲಿ ನಮಗೂ ಒಬ್ಬರು ಇರ್ತಾರೆ, ನಮ್ಮನ್ನು ಕಾಯುವವರೊಬ್ಬರು ಇರ್ತಾರೆ, ಅವರನ್ನು ಕೂಡ ನಾವು ನೋಡಬೇಕು ಅನ್ನುವಂತಹದ್ದು, ಯಾವುದಕ್ಕೂ ಒಗ್ಗಬಾರ್ದು ಅನ್ನುವಂಥದ್ದನ್ನು ತುಂಬ ಚೆಂದ ಹೇಳಿಕೊಟ್ಟು. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ಕಾರ. ಹೇಗಿತ್ತು ಸರ್ ಈ ಮೂವಿ? ಭಾಳ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ಭಾವನೆಗಳ ತಾಕಲಾಟ. ಒಬ್ಬ ನಾಯಕನಾಗಿ ನಿರ್ದೇಶಕನಾಗಿ ತೇಜಸ್ ಅವರು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಒಳ್ಳೆ ರೀತಿ ನಿರ್ದೇಶನ ಮಾಡಿದ್ದಾರೆ. ಹೊಸಬರ ತಂಡ ಅಂತ ಅನಿಸೋದೇ ಇಲ್ಲ. ನಮ್ಮ ಸುಳ್ಯದ ಹುಡುಗ ಮಯೂರ್ ಅಂಬೇಕಲ್ಲು ಭಾಳ ಸಂಗೀತ ನಿರ್ದೇಶನ ಅತ್ಯುತ್ತಮವಾಗಿ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಸಂಗೀತ ಪ್ರಧಾನವಾಗಿದೆ. ಕತೆ, ಚಿತ್ರಕಥೆ ಭಾಳ ಇಷ್ಟ ಆಗ್ತದೆ. ಯಾರೂ ಕೂಡ ನಾವು ಇದರಲ್ಲಿ ತೆಗಳುವಂಥದ್ದಿಲ್ಲ. ಎಲ್ಲ ಪಾತ್ರಗಳು ಕೂಡ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಒಂದು ಹಿರಿಯ 2 ಜನ ನಟರು ಮಾತ್ರ ಇದರಲ್ಲಿ ಹೊಸಬರು, ಹಳಬರಿದ್ದರೂ ಕೂಡ ಎಲ್ಲರೂ ಹೊಸಬರ ತಂಡ ಅಂತ ಅನಿಸೋದೇ ಇಲ್ಲ. ಅಷ್ಟು ನೈಜವಾದಂಥ ಅಭಿನಯ ನೀಡಿದ್ದಾರೆ. ಭಾಳ ಖುಷಿಯಾಗಿದೆ. 50 ದಿನ ಈ ಒಂದು ಪುತ್ತೂರಲ್ಲಿ ಕೂಡ ಭಾವತೀರಯಾನ ಈ ಚಿತ್ರ ನಡೆದಿದೆ. ಅದು ಚಿತ್ರೀಕರಣ ಭಾಳ ನಮ್ಮ ಸುಳ್ಯದ ಪರಿಸರದಲ್ಲಿ ಕೂಡ ಮಾಡಿದ್ದಾರೆ. ಅತ್ಯುತ್ತಮವಾಗಿ ಛಾಯಾಗ್ರಹಣ ಕೂಡ ಮಾಡಿದ್ದಾರೆ. ಇಡೀ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲರಿಗೂ ಕೂಡ ಶುಭವಾಗಲಿ. ಇನ್ನು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಅವ್ರಿಗೆ ಸಿಗಲಿ, ದೊಡ್ಡ ಹೆಸರನ್ನು ಮಾಡಲಿ. ನಮ್ಮ ಮಯೂರ್ ಅಂಬೇಕಲ್ಲು ಅವರ ತಂದೆ ಶೈಲೇಶ್ ಅಂಬೇಕಲ್ಲು ಅವರು ನಿರ್ಮಾಣ ಮಾಡಿದ್ದಾರೆ. ಅವರಿಗೂ ಕೂಡ ಮುಂದೆ ಚಿತ್ರರಂಗದಲ್ಲಿ ಇನ್ನೂ ಹೆಚ್ಚಿನ ರೀತಿಯ ಉತ್ತೇಜನ ಭಗವಂತ ನೀಡಲಿ ಅಂತ ನಾನು ಆಶಿಸ್ತೇನೆ. ಧನ್ಯವಾದಗಳು. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ಹೇಗಿತ್ತು ಮೂವಿ? ಹೇಗಿತ್ತು ಮೂವಿ? ತುಂಬ ಚೆನ್ನಾಗಿದೆ. ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ಅದರಲ್ಲಿ ಹೀರೋಯಿನ್ ಅವರಂತೂ ನೆಗೆಟಿವ್ ರೋಲ್ ತುಂಬ ನೋಡ್ತಾ ಇದ್ವಿ ನಾವು ಸೀರಿಯಲಲ್ಲಿ. ಇದರಲ್ಲಿ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ಬಾಗಲಕೋಟೆಯಿಂದ ಬಂದಿದ್ವಿ ಇಲ್ಲಿಗೆ. ಸೊ ಪುತ್ತೂರಿಗೆ ಎಕ್ಸಾಮ್ಗೋಸ್ಕರ ಬಂದಿದ್ವಿ. ಸೊ ಹುಡುಗರು ಎಕ್ಸಾಮ್ ನಡೀತಾ ಇದ್ವು. ಗ್ಯಾಪಲ್ಲಿ ಪಿಕ್ಚರ್ ನೋಡೋಣ ಅಂತ ಬಂದ್ವಿ. ತುಂಬ ಚೆನ್ನಾಗಿದೆ ಪಿಕ್ಚರ್. ಭಾಳ ಚೆನ್ನಾಗಿದೆ. ಭಾಳ ಚೆನ್ನಾಗಿದೆ. ಬೇರೆಯವರಿಗೆ ಇನ್ಫಾರ್ಮ್ ಮಾಡಿ. ಶೋರ್. ಥ್ಯಾಂಕ್ ಯು. ಈ ಶೀರ್ಷಿಕೆಗೆ ಸಂಬಂಧಪಟ್ಟ ಹಾಗೆ ಅದ್ಭುತವಾಗಿರುವಂಥ ಮೂವಿ ಅಂತ ಹೇಳ್ಬೋದು. ಒಂದು ಕತೆ ಹಂದರವನ್ನು ಇಟ್ಕೊಂಡಂತಹ ಒಂದು ಏನು ಮೂವಿ ಅಂತ ಹೇಳ್ಬೋದು. ಜೊತೆಗೆ ಸಂಬಂಧಗಳ ಬೆಲೆ ಮತ್ತು ಪ್ರೀತಿಗಳ ಬೆಲೆ ಮತ್ತು ಅವರ ಜವಾಬ್ದಾರಿಗಳ ಬಗ್ಗೆ ತಿಳಿಸುವಂಥ ಒಂದು ಅದ್ಭುತವಾದಂಥ ಕಥೆಯಾಗಿದೆ. ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಿಲ್ಲ, ಆದರೆ ಒಳಗೆ ಬಂದಮೇಲೆ ಮೂವಿ ನೋಡಿದ ಮೇಲೆ ಒಂದು ಅದ್ಭುತವಾಗಿತ್ತು ಅಂತ ಹೇಳ್ಬೋದು. ಭಾವನೆಯನ್ನು ಅದೇ ಹೇಳಿದೆ ನಾನು. ಶೀರ್ಷಿಕೆಯಲ್ಲಿ ಕೊಟ್ಟಿದ್ದಾರೆ ಏನಂತೇಳಿ, ಭಾವ ತೀರ ಯಾನ, ಭಾವನೆಗಳನ್ನು ತೀರದಲ್ಲಿ ಪ್ರಯಾಣ ಮಾಡುವಂಥದ್ದು. ಆ ಶೀರ್ಷಿಕೆ ಸಂಬಂಧಪಟ್ಟಂಗೆ ಅದ್ಭುತವಾಗಿದೆ. ಭಾವತೀರಯಾನ ಸಿನಿಮಾ 50ರ ಸಂಭ್ರಮಕ್ಕೆ ಕಾಲಿಟ್ಟಿದೆ. ಈ ಒಂದು 50ರ ಪಯಣಕ್ಕೆ ಈ ಒಂದು ತಂಡ ಬಹಳಷ್ಟು ಶ್ರಮವನ್ನು ಪಟ್ಟಿದೆ. ಆ ಶ್ರಮಕ್ಕೆ ಮತ್ತೋರ್ವರು ಈ ಒಂದು ಸಿನಿಮಾದ ನಿರ್ಮಾಪಕರಾಗಿರುವಂತಹ ಶೈಲೇಶ್ ಅಂಬೇಕಲ್ಲು ಸರ್, ಈ ಒಂದು 50ರ ಸಂಭ್ರಮಕ್ಕೆ ನೀವೇನು ಹೇಳ್ತೀರಿ ಸರ್? ಭಾಳಷ್ಟು ಸಂತೋಷ ಪಡ್ತಾ ಇದ್ದೇನೆ. ಯಾಕೆಂತೇಳಿದರೆ ಪ್ರಾರಂಭದ ಹಂತದಿಂದ ನಮಗೆ ಬೆಂಗಳೂರಿನಲ್ಲಿ ಬಂದಿರತಕ್ಕಂಥ ಮಾಹಿತಿ ಏನು ಅಂತೇಳಿದರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚಲನಚಿತ್ರ ಕನ್ನಡ ಚಿತ್ರ ಓಡೋದಿಲ್ಲ ಅಂತ. ಪ್ರಾರಂಭದಲ್ಲಿ ಇದನ್ನು ಸವಾಲಾಗಿ ಸ್ವೀಕಾರ ಮಾಡಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದಾಗ ಸುಳ್ಯ ಮತ್ತು ಪುತ್ತೂರು ಭಾಗದ ಎಲ್ಲ ಜನಗಳು ಕೂಡ ಬಂದು ಈ ಒಂದು ಚಲನಚಿತ್ರವನ್ನು ವೀಕ್ಷಣೆ ಮಾಡಿ, ಬಹುಶಃ ಇದರ ಕ್ರೆಡಿಟ್ ನಮ್ಮ ಪುತ್ತೂರು ಮತ್ತು ಸುಳ್ಯದ ಜನತೆಗೆ ಸೇರಬೇಕು ಅಂತ ನಾನು ಭಾವಿಸಿದ್ದೇನೆ. ಭಾಳಷ್ಟು ವಿಶ್ವಾಸವಿಟ್ಟು ಈ ಒಂದು ಚಲನಚಿತ್ರವನ್ನು ನೋಡಿ ಪ್ರೋತ್ಸಾಹಿಸಿದ್ದಾರೆ. ಮುಂದಕ್ಕೂ ಕೂಡ ನಮ್ಮ ಮಕ್ಕಳಿಗೆ ಈ ರೀತಿಯ ಪ್ರೋತ್ಸಾಹವನ್ನು ಕೊಡಲಿ, ಬೆಳೆಯುವಂಥ ಮಕ್ಕಳನ್ನು ಪ್ರೋತ್ಸಾಹ ಮಾಡಲಿ ಅಂತ ವಿನಂತಿಯನ್ನು ಮಾಡಿಕೊಳ್ಳೋದ್ರ ಜೊತೆಗೆ ಮತ್ತೊಮ್ಮೆ ಸುಳ್ಯ ಪುತ್ತೂರಿನ ಜನತೆಗೆ ನಾನು ಬಹಳಷ್ಟು ಆಭಾರಿಯಾಗಿದ್ದೇನೆ ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಒಂದು ಸಿನಿಮಾ 50ರ ಸಂಭ್ರಮಕ್ಕೆ ಹೆಜ್ಜೆ ಇಟ್ಟಿದೆ. ಅದೇ ರೀತಿ 75, 100ರ ಸಂಭ್ರಮವನ್ನು ಕೂಡ ದಾಟಲಿ ಅಂತ ನಮ್ಮ ನ್ಯೂಸ್ ಪುತ್ತೂರು ತಂಡದ ಆಶಯ ಸರ್. ಧನ್ಯವಾದಗಳು. 50ರ ಸಂಭ್ರಮದಲ್ಲಿ ನಾವೆಲ್ಲರೂ ಸೇರಿದ್ದು
ವೀಕ್ಷಕರು ಸಾಕಷ್ಟು ಈ ಒಂದು ಸಿನಿಮಾದ ಬಗ್ಗೆ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ಯಶಸ್ಸನ್ನು ಕಾಣಲಿ ಅಂತ ಹೇಳ್ತಾ ಧನ್ಯವಾದಗಳು. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.